ಇದನ್ನು ನಾವು ಉದ್ದಿಮೆಯಾಗಿ ನಾವು ತಗೊಳ್ಬೇಕು. ಸರಿ, ತಗೊಂಡ್ರೆ ಸರ್ಕಾರದಿಂದ ಏನಾದರೂ ಇದಕ್ಕೆ ಸಪೋರ್ಟ್ ಉಂಟಾ ಅಂತ ಹೇಳುವಂಥದ್ದು ನಿಮಗೆ ಈಗ ಹೇಳಿಬಿಡ್ತೇನೆ. ರಾಜ್ಯ ಸರ್ಕಾರದ ರಾಜ್ಯ ವಲಯ ಮತ್ತು ಜಿಲ್ಲಾ ವಲಯ ಯೋಜನೆಯಡಿ ಜೇನು ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್ ಅನ್ನು ಒಬ್ಬ ಕೃಷಿಕ ತಗೊಂಡಿದ್ದಾರೆ ಅಂತ ಹೇಳಿದರೆ ಸಾಮಾನ್ಯ ವರ್ಗದವರಿಗೆ 75% ಸಹಾಯಧನ ಸಿಗ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ 90% ಸಹಾಯಧನ ಸಿಗ್ತದೆ. ಹಾಗಿದ್ರೆ ಎಷ್ಟು? ಒಂದು ಬಾಕ್ಸ್ ಮತ್ತು ಒಂದು ಕಾಲೋನಿಗೆ ನಿಮಗೆ 4,000 ರೂಪಾಯಿ ಆಗ್ತದೆ. ಸ್ಟ್ಯಾಂಡಿಗೆ 500 ರೂಪಾಯಿ, ಒಟ್ಟು 4,500 ರೂಪಾಯಿ ನಿಮಗೆ ವೆಚ್ಚ ಬೀಳ್ತದೆ. ಅದರಲ್ಲಿ ಸರ್ಕಾರದ ಸಹಾಯಧನ 3,375 ರೂಪಾಯಿಯನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೀಳ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ 4,000 ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಬೀಳ್ತದೆ. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ ಅವರಿಗೆ ಅಸಲು ಬಿದ್ದರೆ ಬಾಕಿ ಅವರಿಗೆ 1,125 ರೂಪಾಯಿ ಅಸಲು ಬಿದ್ದಾಗೆ ಆಗ್ತದೆ. ಉಳಿದದ್ದು ಸರ್ಕಾರದ ಕಡೆಯಿಂದ ಸಪೋರ್ಟ್, ಆರ್ಥಿಕ ಬೆಂಬಲವಾಗಿ ಸಹಾಯಧನದ ರೂಪದಲ್ಲಿ ನಿಮಗೆ ಸಿಗ್ತದೆ. ಇನ್ನು ಯಾರಿಗೆ ಎಷ್ಟು ಫಿಕ್ಸ್? ಈಗ ನಾನು ಸಿಟಿಯಲ್ಲಿದ್ದೇನೆ, ನಾನೇನು ಮಾಡ್ಬೋದು? ಜೇನು ಸಾಕಣೆ ಮಾಡಬೇಕು ಅನ್ನೋ ಮನಸ್ಸುಂಟು, ಧೈರ್ಯ ಉಂಟು. ಸರಿ, ನನಗೆ ಸರ್ಕಾರದಿಂದ ಏನಾದರೂ ಸಹಾಯಧನ ಸಿಗ್ತದಾ ಅಂತ ಹೇಳಿದರೆ ಸಿಗ್ತದೆ. ಅವರಿಗೆ 4 ಪೆಟ್ಟಿಗೆ ತನಕ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಸರ್ಕಾರದಿಂದ ಇದೆ. ಇನ್ನು ನನಗೆ ತೋಟ ಉಂಟು, ಜಾಗ ಉಂಟು, ನಾನು ಮಾಡ್ತೇನೆ ಅಂತ ಹೇಳಿದರೆ 10 ಪೆಟ್ಟಿಗೆ ತನಕ ಮಾಡಿಕೊಳ್ಳುವಂಥ ಅವಕಾಶವನ್ನು ಸರ್ಕಾರದ ಯೋಜನೆ ಅಡಿಯಲ್ಲಿ ತಾವು ಬಳಸ್ಕೊಳ್ಬೋದು. ಆಮೇಲೆ ಇದಲ್ಲದೆ ಈಗ ಜೇನು ತೆಗೆಯುವ ಯಂತ್ರ, ನಾವು ಜೇನು ಸಾಕಣೆ ಮಾಡಿದ್ದೇವೆ, ಜೇನು ಸಾಕಣೆ ಮಾಡಿದ ನಂತರ ಜೇನು ತೆಗಿಬೇಕು ಅದರಿಂದ. ಯಾಕೆಂತ ಹೇಳಿದ್ರೆ ತೆಗಿಬೇಕಾದ್ರೆ ಅದರ ಕೂಂಬು ಅಥವಾ ಇದಕ್ಕೆ ನಾವು ಏನು ಡ್ಯಾಮೇಜ್ ಮಾಡದೆ ನಾವು ತೆಗೆದ್ರೆ ಮುಂದೆ ಪುನಃ ಅದೇ ಕೂಂಬನ್ನು ನಾವು ಪುನಃ ಜೇನು ಸಾಕಾಣಿಕೆ ಇದಕ್ಕೆ ಬಳಸ್ಕೊಳ್ಳಿಕ್ಕಾಗ್ತದೆ. ಡ್ಯಾಮೇಜ್ ಮಾಡಿದ್ದು ಅಂತ ಹೇಳಿದರೆ ಪುನಃ ಅವುಗಳಿಗೆ ಕೆಲಸ ಜಾಸ್ತಿ ಕೊಟ್ಟು ಮಾಡಬೇಕಾಗ್ತದೆ. ಹಾಗಾಗಿ ಡ್ಯಾಮೇಜ್ ಮಾಡದೇ ರೀತಿಯಲ್ಲಿ ತೆಗೆಯುವಂಥದ್ದಕ್ಕೆ ಜೇನು ತೆಗೆಯುವ ಯಂತ್ರ ಅಂತ ಹೇಳುವಂಥದ್ದು ಸಣ್ಣ ಒಂದು ಸ್ಟೀಲ್ ಡಮ್ಮು, ಅದಕ್ಕೆ ಒಂದು ತಿರುಗಣೆ ಇರುವಂಥದ್ದು ಇದೆಲ್ಲ ಇದೆ. ಅದಕ್ಕೆ ಸುಮಾರು 5,000 ರೂಪಾಯಿಯ ಒಂದು ವೆಚ್ಚದಲ್ಲಿ ಸಹಾಯಧನ ಸಿಗ್ತದೆ. 75% ಗರಿಷ್ಠ ರೂಪಾಯಿ 5,000 ರೂಪಾಯಿ ಸಹಾಯಧನ ಒಂದು ಇದಕ್ಕೆ ತೆಗುವಂಥದ್ದು ಅವಕಾಶಗಳು ಇದೆ. ಅದಕ್ಕೆ ಸುಮಾರು 10,000 ರೂಪಾಯಿ ತನಕ ಅವಕಾಶ ನಿಮಗೆ ವೆಚ್ಚ ಬೀಳ್ತದೆ ಅದಕ್ಕೆ. ಇನ್ನು ಜೇನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ತರಬೇತಿಯನ್ನು ಇಲಾಖೆಯಿಂದ ಕೊಡ್ತೇವೆ. ನಾನು ಆಗಲೇ ಹೇಳಿದೆ, ನಿಮಗೆ ಕನಿಷ್ಠ 2 ದಿನ ಆದರೂ ನಾವು ಕೊಡಬೇಕು ಅಂತೇಳಿ 2 ದಿನದ ತರಬೇತಿ ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ. 1 ದಿನ ಹೀಗೆ ಥಿಯರಿ ಪೂರ್ತಿ ನಿಮಗೆ ಜೇನು ಹುಳಗಳ ಪರಿಚಯ, ಹೇಗೆ ನೀವು ಅದನ್ನು ಮಾಡಬೇಕು ಅಂತ ಹೇಳುವಂಥದ್ರ ಮೂಲಕ ನಿಮ್ಮನ್ನು ಫಸ್ಟಿಗೆ ಸಜ್ಜುಗೊಳಿಸುವಂಥ ಕ್ರಿಯೆಯನ್ನು ನಾವು ಮಾಡ್ತೇವೆ. ಮಾರನೇ ದಿನ ನಿಮ್ಮನ್ನು ಜೇನು ಹುಳಗಳಿರುವಲ್ಲಿಗೆ ಕರ್ಕೊಂಡೋಗಿ ಜೇನು ಹುಳಗಳನ್ನು ತೆಗೆದು ಕೈಯಲ್ಲಿ ಹಿಡಿಕೊಳ್ಳುವಂಥ ಒಂದು ಕ್ರಿಯೆಗೆ ನಿಮ್ಮನ್ನು ಒಳಪಡಿಸ್ತೇವೆ. ಆ ಮೂಲಕ ಸ್ವಲ್ಪ ಮಟ್ಟಿಗೆ ನಿಮಗೆ ಧೈರ್ಯವನ್ನು ಅಲ್ಲಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಈ ರೀತಿಯಾಗಿ ಇದಲ್ಲದೆ ಹೆಚ್ಚಿನ ತರಬೇತಿ ಬೇಕು. ನಾನು ಜೇನು ಇದರಲ್ಲಿ ತುಂಬ ಪಳಗಬೇಕು ಅಂತ ಹೇಳುವಂಥದ್ದು ಇದ್ದರೆ ನಮಗೆ ತೋಟಗಾರಿಕೆ ಇಲಾಖೆಯಿಂದ ಮಡಿಕೇರಿಯ ಭಾಗಮಂಡಲದಲ್ಲಿ ಜೇನು ತರಬೇತಿ ಕೇಂದ್ರ ಇದೆ, ಮಧುವನ ಕೇಂದ್ರ ಇದೆ. ಅಲ್ಲಿಗೆ ನಿಮ್ಮನ್ನು ಕಳಿಸಿಕೊಟ್ಟು 3 ತಿಂಗಳ ಅವಧಿಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಪಡ್ಕೊಳ್ಳುವ ಒಂದು ಅವಕಾಶ ಇದೆ. ಆ ಮೂಲಕ ಉದ್ದಿಮೆಯಲ್ಲಿ ಜೇನನ್ನು ಸಾಕಾಣಿಕೆ ಮಾಡುವಂಥದ್ದು, ಬರೀ ಜೇನು ಸಾಕಣೆ ಮಾಡುವಂಥದ್ದು ಅಂತ ಹೇಳಿದರೆ ಜೇನು ತುಪ್ಪ ತೆಗೆಯುವುದು ಮಾತ್ರ ಅಲ್ಲ, ಜೇನು ಹುಳಗಳನ್ನು ನೀವು ಅಭಿವೃದ್ಧಿ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಈಗ ನಮಗೆ ಜೇನು ಹುಳಗಳು ಬೇಕು ಅಂತೇಳಿ ಆದರೆ ಕೃಷಿಕರಿಗೆ ಎಲ್ಲಿಂದ ಸಿಗ್ತದೆ? ಒಬ್ಬರು ಇರುವವರು ಅದನ್ನು ಡಿವೈಡ್ ಮಾಡಿ ಕೊಟ್ಟರೆ ಮತ್ತೊಬ್ಬರಿಗೆ ಸಹ ಆಗ್ತದೆ. ಆ ಡಿವೈಡ್ ಮಾಡಿಕೊಡುವುದಕ್ಕೆ ಏನೇನು ನಾವು ಮಾಡಬೇಕು, ಕೆಲಸಗಳು ಮಾಡಬೇಕು ಹೇಳುವಂಥದ್ದು ಇರ್ತದೆ. ಅವುಗಳೆಲ್ಲ ನಾವು ಪರಿಣತಿಯನ್ನು ತಗೊಂಡ್ರೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮಧುವನ ಸ್ಥಾಪನೆ. ಈಗ ಜೇನು ಕೃಷಿಯಲ್ಲಿ ಪ್ರಾಥಮಿಕವಾಗಿ ನಾವು ತರಬೇತಿಯನ್ನು ತಗೊಂಡು ನಾವು ಸಾಕಣೆ ಮಾಡಿದ್ವಿ, ನಮಗೊಂದು ಸ್ವಲ್ಪ ಅನುಭವ ಉಂಟು, ಗಟ್ಟಿಯಾಗಿದುಂಟು. ನಾನು ಆಗಲೇ ಹೇಳಿದಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಜೇನುವನ್ನು ನಾವು ಕುಟುಂಬವನ್ನು ವಿಭಾಗ ಮಾಡಿಕೊಂಡು ಬೇರೆಯವರಿಗೆ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಮಧುವನ್ನು ಸ್ಥಾಪನೆ ಮಾಡುವುದಿದ್ರೆ ಇಲಾಖೆಯಿಂದ ಸುಮಾರು ಅದಕ್ಕೆ ನಿಮಗೆ 28 ಕುಟುಂಬಗಳನ್ನು ನೀವು ಅದರಲ್ಲಿ ಇಡ್ಲಿಕ್ಕುಂಟು, 10 ಮರಿ ಜೇನು ಕುಟುಂಬಗಳನ್ನು ನೀವು ಇಡ್ಲಿಕ್ಕುಂಟು. ಸೊ ಅದಕ್ಕೆ ನಿಮಗೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಆಗ್ತದೆ. ಅದರಲ್ಲಿ 75,000 ರೂಪಾಯಿಯನ್ನು ಇಲಾಖೆ ಕೊಡ್ತದೆ. 25,000 ರೂಪಾಯಿ ನಿಮ್ಮ ಕೈಯಿಂದ ಬಿದ್ದಾಗೆ ಆಗ್ತದೆ. ಇನ್ನು ಜೇನು ಸಂಸ್ಕರಣೆಯನ್ನು ನೀವೇನಾದರೂ ಮಾಡುವಂಥ ಆಲೋಚನೆ ಇದೆ. ಜೇನು ಸಂಸ್ಕರಣೆ ಮಾಡ್ತೇನೆ, ನಾನು ಜೇನು ಕೃಷಿ ಮಾಡೋದಿಲ್ಲ ಆದರೆ ಜೇನು ಸಂಸ್ಕರಣೆ ಮಾಡುವಂಥ ಆಲೋಚನೆ ಇದೆ, ಅಥವಾ ನಾನು ಜೇನು ಕೃಷಿಯೂ ಮಾಡ್ತಾ ಇದ್ದೇನೆ, ಜೇನು ಸಂಸ್ಕರಣೆಯೂ ತಗೊಳ್ತೇನೆ ಅಂತ ಹೇಳುವಂಥದ್ದು ಇದ್ದರೆ ಸಂಸ್ಕರಣೆಗೆ ಕೂಡ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನಲ್ಲಿ 40% ಸಹಾಯಧನ ಸಿಗ್ತದೆ. ಅದೇ RKVY ಯೋಜನೆ ಅಡಿಯಲ್ಲಿ 25% ಸಹಾಯಧನ ಸಿಗುವಂಥದ್ದು ಅವಕಾಶಗಳು ಕೂಡ ಇದೆ. ಇನ್ನು ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಕೂಡ
ಅವಕಾಶಗಳು ಸರ್ಕಾರದಿಂದ ಸಹಾಯಧನದ ಅವಕಾಶಗಳು ಇದೆ, ಅದನ್ನು ಕೂಡ ತಾವು ಬಳಸ್ಕೊಳ್ಬೋದು. ನೆಕ್ಸ್ಟ್, ಇನ್ನು ಎರಡನೇದಿರುವಂಥದ್ದು ರಾಷ್ಟ್ರೀಯ ಬಿ ಮಿಷನ್. ಬಿ ಬೋರ್ಡ್ ಅಂತ ಹೇಳಿ ಕೇಳಿರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ. ಅದರ ಮೂಲಕ ರಾಷ್ಟ್ರೀಯ ಬಿ ಮಿಷನ್ ಯೋಜನೆ ಕಾರ್ಯಗತ ಆಗಿದೆ. ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ದೊಡ್ಡ ಮಟ್ಟದಲ್ಲಿ ನಾವು ಪ್ರಾಜೆಕ್ಟ್ ರೂಪದಲ್ಲಿ ಯಾವುದಾದ್ರೂ ಮಾಡುವಂಥದ್ದಿದ್ದರೆ ಆ ಪ್ರಾಜೆಕ್ಟನ್ನು ನಾವು ಸಲ್ಲಿಸಿ ಅದಕ್ಕೆ ಆರ್ಥಿಕ ಬೆಂಬಲವನ್ನು ನಾವು ಪಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶಗಳು ಇದೆ. ವಿವಿಧ ಯೋಜನೆ ಆಧಾರಿತ ಚಟುವಟಿಕೆಗಳಿಗೆ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ. ನಾನು ಜೇನಿಯಲ್ಲಿ ಏನೋ ಸಂಶೋಧನೆ ಮಾಡಬೇಕು ಅಂತ ಹೇಳಿದರೆ ಖಾಸಗಿಯಾದ ಕೃಷಿಕರಿಗೆ ಅವಕಾಶ ಇಲ್ಲ, ಆದರೆ ಯೂನಿವರ್ಸಿಟಿಗಳಿಗೆ ಆ ರೀತಿಯಾದಂಥ ಸಂಸ್ಥೆಗಳಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಯೋಜನೆ ಆಧಾರಿತ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಬ್ರ್ಯಾಂಡಿಂಗ್, ಸಂಸ್ಕರಣೆ, ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಇರುವಂತಹ ಕಾರ್ಯಕ್ರಮಗಳನ್ನು ತಾವು, ಆರ್ಥಿಕ ಸೌಲಭ್ಯಗಳನ್ನು ತಾವು ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ನೆಕ್ಸ್ಟ್, ಇದಿಷ್ಟು ಜೇನು ಕೃಷಿಯ ಬಗ್ಗೆ ತಮಗೆ ಪ್ರಾಥಮಿಕ ಪೂರ್ವ ಪರಿಚಯ. ಈ ರೀತಿಯಾಗಿ ಅವಕಾಶಗಳಿದೆ, ಬಳಸ್ಕೊಳ್ಳಿಕ್ಕೆ ತಾವು ಮುಂದೆ ಬರಬೇಕು, ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ತಮ್ಮ ಒಂದು ಆರ್ಥಿಕ ಒಂದು ಬೆಳವಣಿಗೆಯನ್ನು ತಾವು ಮಾಡಬೇಕು ಹೇಳುವಂತಹ ಒಂದು ಏನು ಆಹ್ವಾನವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ.